ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆ್ಯಕ್ಚುಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಳೆಗಾಲ ಸ್ಟಾರ್ಟ್ ಆಯ್ತಂದರೆ ಇಲ್ಲೊಂದು ವಿಶೇಷವಾದಂತಂದರೆ ನರ್ತೆ ಅಂತ ಹೇಳ್ತೀವಿ. ಲಾಸ್ಟ್ ಇಯರ್ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಹೌದು, ನರ್ತೆದ್ದು. ಹಾಗೆಯೇ ಲಾಸ್ಟ್ ಟೈಮ್ ನಾವು ಜಸ್ಟ್ ಅದನ್ನ ರೆಸಿಪಿ ಮಾಡಿ ತೋರಿಸಿದ್ವಿ. ಬಟ್ ಇವತ್ತು ನಾವು ನರ್ತೆಯನ್ನು ಹೇಗೆ ಕಲೆಕ್ಟ್ ಮಾಡ್ತೀವಿ ಅನ್ನೋದನ್ನ ತೋರಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀವಿ. ನಾನು ಅಪ್ಪನ ಊರಿಗೆ ಬಂದಿದ್ದೀವಿ, ಅದು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ, ಪಂಜಿಕಲ್ಲು, ಅಲ್ಲಿಗೆ ಬಂದಿದ್ದೀವಿ ಈಗ. ಹಾಗೆ ಎಲ್ಲ ಹೊರಟಿದ್ದೀವಿ ಆಯಿತಾ. ಸೌಮ್ಯ ಇದ್ದಾಳೆ ನೋಡಿ, ಅದಿತಿ ಸದ್ವಿನ್ ಇಬ್ಬರಲ್ಲಿ ಮುಂದೆ ಹೋದರು. ಮತ್ತು ನಮ್ಮ ಹಿಂದೆ ದಿವ್ಯಾ, ಆದಮೇಲೆ ಅವಳು ಅಲ್ಲಿ ಬರ್ತಾ ಇಲ್ಲ, ಅವಳು ಮಾಷಿತ್ ಅಂತೇಳಿ ಕೋಟೆನ ಅಡ್ಡಾಡ್ಕೊಂಡಿದ್ದಾಳೆ. ಓಕೆ, ಎಲ್ಲ ಸೇರಿ ಹೊರಟಿದ್ದೀವಿ. ಹೋಗಿ ನಾನು ತೋರಿಸ್ತೀನಿ ನಿಮಗೆ ಅರ್ಥ ಹೇಗಿರುತ್ತೆ ಅನ್ನೋದನ್ನು. ಮತ್ತು ಹಾಗೆಯೇ ನೋಡಿ, ಇವರು ನಮ್ಮ ದಿವ್ಯ ಅವರು ತುಂಬ ಫೇಮಸ್ ಆಗಿದ್ದಾರೆ ಈಗ. ಇವರು ಫೇಮಸ್ ಯಾರಲ್ಲಿ ಗೊತ್ತಾ? ಲಾಸ್ಟ್ ಟೈಮ್ ನಾವು ಒಂದು ಕಷಾಯ ಮಾಡಿ ಹಾಕಿದ್ವಿ. ತುಂಬ ಜನ ಕೇಳಿದ್ರು ಅಂತ, ನೀವು ಕಷಾಯ ಕುಡಿದಿದ್ದು ತುಂಬ ಚೆನ್ನಾಗಿತ್ತು ಅಂತ. ಅಲ್ಲ ಕೇಳಿದ್ರಾ? ಅರ್ಧ ಕೇಳಿದ್ದಂತೆ ನೋಡಿ. ನೋಡಿ, ಹೋಗುವಂಥ ದಾರಿ ತುಂಬ ಚಿಕ್ಕದಾಗಿರುವಂಥ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ಅಂದರೆ ಹಳ್ಳಿ ಕಡೆ ಅಂದರೆ ಇದೊಂದು ಖುಷಿ ಅನಿಸುತ್ತೆ. ಕಾಡು ಒಳಗಡೆ, ತೋಟದ ಒಳಗಡೆಯಿಂದ ಹೋಗಲಿಕ್ಕೆ ರೋಡು ಅಥವಾ ದಾರಿ ಅಂತ ಏನಿರೋದಿಲ್ಲ. ನೋಡಿ, ಇಲ್ಲ ನೀರು ನಿಂತಿದೆ, ಒಂದು ಗುಂಡಿದೆ. ಇಂದ ಮುಳ್ಳ ಗಿಡ ಉಂಟು ನೋಡಿ, ಇದೊಂದು ಮುಳ್ಳಿದ ಗಿಡ. ತಾಗಿದ್ರೆ ಉಂಟಲ್ಲ ಫುಲ್ ಹಿಡಿತು. ಓಕೆ, ಮುಳ್ಳಿದ್ಯತಾ ಮುಳ್ಳು ನೋಡಿ, ಫುಲ್ ಕೆಸ ಇದೆ. ನಾವೇನಿಲ್ಲಿ ಚಪ್ಪಲ್ ತೆಗ್ದಿಟ್ಟು ಓ ಸೈಡ್ ಪೋಚವ ಇಲ್ಲೊಂದು ಕೆಲಸ ಇದೆ ಅಂತೆ ನೋಡಿ. ಇದು ಗದ್ದೆ, ಮೊದಲಿದ್ದು ಗದ್ದೆ, ಬಟ್ ಇವಾಗ ಇದು ಪಾಳು ಬಿದ್ದಿದೆ, ಅಂದರೆ ಯಾರು ಏನು ಮಾಡ್ತಾ ಇಲ್ಲ ನೋಡಿ. ಒಂದು ತೋಟದ ಒಳಗಡೆ ಈ ರೀತಿ ಇದೆ. ಇಲ್ಲಿ ಯಾರ್ದು ಮನೆ ಇದೆ, ಯಾರ್ದು ಗದ್ದೆ ಅಂತ ಗೊತ್ತಿಲ್ಲ. ಬಂದು ಎಂಟ್ರಿ ತಗೊಂಡಿದ್ದೀವಿ ಈಗ ನೋಡಿ. ಒಂದು ನರ್ತೆ ಸಿಕ್ತು ಇವರಿಗೆ, ಅದೇ ಒಂದು ನೋಡಿ. ಯಾರು ನರ್ತೆ ನೋಡ್ಲಿಲ್ಲೋ ಅವ್ರಿಗೆ ತೋರಿಸ್ತಿದ್ದೀವಿ ನೋಡಿ. ಇದು ನರ್ತೆ ನೋಡಿ. ಮಾಷಿತ ಇವಳು ಆಯ್ತಾ, ಕೊಡೆನ ಅಡ್ಡಾಡ್ಕೊಂಡಿದ್ದಾಳೆ. ಮುಖ ಆಮೇಲೆ ನಾನು ಸ್ಟಿಲ್ ಫೋಟೋ ಹಾಕ್ತೀನಿ. ಮಾಷಿತ ತೊಟ್ಟೆಗೆ ಹಾಕೊಂಡು ಕಲೆಕ್ಟ್ ಮಾಡಬೇಕು. ಇದು ಸ್ವಲ್ಪ ನೀರು ಜಾಸ್ತಿ ಉಂಟು, ಇಷ್ಟು ನೀರುಂಟು ನೋಡಿ. ಈಗ ಇಷ್ಟು ನೀರುಂಟು, ವಾಸನೆ ಬರ್ಕೊಂಡೆ ನೋಡಿ. ನೀವು ವಾಸನೆ ಬರ್ತಾ ಉಂಟಂತೆ. ನೀನು ಯಾಕೆ ಬಂದಿದ್ದೀಗ ಇಲ್ಲಿಗೆ? ಯಾಕೆ ಬಂದಿದ್ದು? ಅಂಬಿ ವಾಸನೆನಾ? ಚಿಕ್ಕ ಇದೆಯಾ? ಹಾಂ ಚಿಕ್ಕ. ಚಿಕ್ಕಡ ಅಲ್ಲೇ ಸಿಗ್ತಾನೆ, ಸಣ್ಣ ಸಿಗ್ತಂತೆ ಅವಳಿಗೆ. ಬಿಡು ಕಿನ್ನಿ ಹೊಡ್ಸಿ. ಉಂಟು ನನ್ನ ಕಾಲು ಸಿಕ್ತು. ಹಾಂ ಆಚಲ್ ನಾವು ಹೊರಟಿದ್ದೊಂದು ಕಡೆಗೆ ಬಂದು ಒಂದು ಕಡೆ ಆಯ್ತು. ಇಲ್ಲಿ ಇಲ್ಲ ಆಯ್ತಾ, ತುಂಬ ಕಮ್ಮಿ ಇದೆ ಇಲ್ಲಿ, ಏನು ಒಂದು ಸಿಗ್ತಾ ಇಲ್ಲ. ನಮ್ಮ ದಿವ್ಯವ್ರ ನರ್ತೆ ಎಕ್ಕೋದ್ರಲ್ಲಿ ತುಂಬ ಹುಷಾರು ಮಾರ. ನಮಗೆ ಒಂದೇ ಒಂದು ಸಿಗ್ಲಿಲ್ಲ ಇನ್ನು. ಇರ್ದು ಮುಂದೆ ಹತ್ತು ಹೆಜ್ಜೆ ಆಯ್ತಾರ ಅಂದ? ಹಾಂ ಹೌದಂತೆ. ಹೌದಾ? ಅಲ್ಲಿ ನೋಡಿ, ನನ್ಗೊಂದು ಸಿಕ್ತು ನರ್ತೆ ನೋಡಿ. ಆಗ ಇನ್ನೊಂದು ಸಿಕ್ತು. ನೋಡಿ ನಾನು ಸ್ವಾಮಿನ ಹತ್ರ ಕೊಡೋದು.
ನೋಡಿ ಈ ರೀತಿ ಕಾಲ್ನ ಈಗ ಮಾಡಿ ನೋಡ್ಬೇಕು, ಆಗ ಸಿಗುತ್ತೆ ಆಯ್ತಾ. ಇದೊಂದು ಸಿಗೋದಿಲ್ಲ, ಸುಮ್ಮನೆ ನಿಂತು ಸಿಗೋದಿಲ್ಲ. ಮೀನುಂಡು ಅವ ಉಂಟು ರಡ್ಡು ತಿಕ್ಕು ನಿಂಗೆ ಕಾರ್ಗ ಜಾರುಂಡು ತಿಕ್ಕಣ ಅಳಿ ಸಿಕ್ತು. ನೋಡಿ ದೊಡ್ಡ ಸಿಕ್ತು. ಹಾ ನೋಡಿ ಈಗ ಸಿಕ್ತಾ ಉಂಟು ಒಬ್ರೊಬ್ರಿಗೆ. ಎಲ್ಲ ಆಯ್ತು, ಮಳೆ ಸಹ ಬರ್ತಾ ಉಂಟು ನೋಡಿ. ಮಳೆ ಬರಲಿ ಶುರು ಆಯಿತು. ಇನ್ನು ಮಕ್ಕಳೆಲ್ಲ ನಾವು ಹೊರಡುವ ಆ ಕಡೆಗೆ. ನಾನು ಆ್ಯಕ್ಚುಲಿ ಬರುವಾಗಲೇ ಯೋಚನೆ ಮಾಡಿ ಬಂದಿದ್ದೆ, ಚಂಡಿ ಆದರೂ ಪರವಾಗಿಲ್ಲ ಅಂತೇಳಿ. ಆಗ ಒಂದು ಕಡೆ ಹೋಗಿದ್ವಿ, ಅಲ್ಲಿ ನರ್ತೆ ಸಿಗಲಿಲ್ಲ. ಈಗ ಇನ್ನೊಂದು ಕಡೆ ಬಂದ್ವಿ. ಅದ್ರ ಮುಂಚೆ ನಾನು ಪ್ಲೇಸ್ ತೋರಿಸ್ತೀನಿ. ಒಂದು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ, ಎಷ್ಟು ಸೂಪರ್ ಆಗಿದೆ. ನಾವು ಬಂದಿರೋದು ಈಗ ಈ ಗದ್ದೆಯಲ್ಲಿ ಹೆಕ್ಲಿಕ್ಕೆ. ಇಲ್ಲಿಂದ ಉಂಟು, ಅಲ್ಲೊಂದು ಗದ್ದೆ ಉಂಟು, 2-3 ಗದ್ದೆ ಕಾಣ್ತುಂಟು. ಇಲ್ಲಿಂದ 1, 2, 3, 4, ಅಲ್ಲೊಂದು 2, 3 ಇರ್ಬೋದು. ಒಂದು 5-6 ಗದ್ದೆ ಇದೆ. ಇಲ್ಲಿ ಬಂದು ನರ್ತೆ ಹೆಕ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ ಈಗ ನಾವು. ಅಲ್ಲಿಗೆ ಹೋದ್ವಿ, ಅಲ್ಲಿ ಮಳೆ ಬಂತು. ಇಲ್ಲಿ ಇಲ್ಲಿ ಸಹ ಮಳೆ ಬರ್ತಾ ಉಂಟು. ಈಗ ಎಲ್ಲಿ ಹೋದ್ರೂ ಬಿಡ್ತಾ ಇಲ್ಲ. ನಾವು 4 ಜನ ಮಾತ್ರ ಇಲ್ಲಿದ್ದೇವೆ, ಮತ್ತೆಲ್ಲ ಮುಂದ್ಗಡೆ ಹೋಗಿದ್ದಾರೆ. ಮಾಶು ಆ ಸಿಟಿ ತನ ಬಿಟ್ಟು ಇದು ಒಂಥರ ನೋಡಿ, ನಾ ಸಿಟಿಯಲ್ಲಿ ನಾವು ಗಾಡಿಯಲ್ಲಿ ನೋಡಿ ಈ ರೀತಿ ಪ್ಲೇಸ್ ನೋಡಿ ಚೆಂದ ಕಾಣುತ್ತೆ. ಓಹ್, ಇಲ್ಲೊಂದು ದೇವಸ್ಥಾನ ಸಹ ಇದೆ. ಅವು ದೇವಸ್ಥಾನ ಹಾಂ, ದೇವಸ್ಥಾನ ಅಲ್ಲ, ದೈವಸ್ಥಾನ ನೋಡಿ, ಚೆನ್ನಾಗಿದೆ. ಮಳೆ ಬರ್ತಾ ಉಂಟು ಯಾವುದಕ್ಕೂ. ಮಳೆಯಲ್ಲಿ ನರ್ತೆ ಎಕ್ಕುವ ಸ್ಥಿತಿ ನೋಡಿ ಇವ್ರದ್ದು. ವೇಲ ಒಬ್ಳು ವೇಲ ಹಾಕೊಂಡು ಹುಡುಕ್ತಾ ಇದ್ದಾಳೆ, ಇನ್ನೊಬ್ಬ ರೈನ್ ಕೋಟು, ಮತ್ತು ಇಬ್ರು 1, 2, 3, 4, 5 ಜನ 2 ಛತ್ರಿಯಲ್ಲಿ ಹಿಡ್ಕೊಂಡು ಹುಡುಕ್ತಾ ಇದ್ದಾರೆ. ನಾವು ಮಾತ್ರ ಇಬ್ರು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅಂದರೆ ಅಲ್ಲಿ ದೇವಸ್ಥಾನ ಉಂಟು, ಹಾಗೆ ಇದಕ್ಕೆ ಇಳಿಬಾರ್ದು ಅಂತ ಹೇಳಿದರು ನಮ್ಮನ್ನು. ಹಾಗೆ ದೂರದಲ್ಲಿ ನಿಂತು ನಾವು ನೋಡ್ತಾ ಇದ್ದೀವಿ. ಇವರಿಗೆ ಇವತ್ತು ಸಿಗ್ಬೋದಾ ಡೌಟ್ ಅಲ್ಲಿ ಉಂಟು. ಈ ಗದ್ದೆಯಿಂದ ಇಲ್ಲಿ ಹೋಗಿ ಇಲ್ಲಿ ಒಂದು ಸಿಕ್ಕಿಲ್ಲ ಅವರಿಗೆ, ಸೀದಾ ಅಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಎಂತ ಅವ್ರು ಸುಮ್ಮನೆ ನಿಂತ್ಕೊಂಡು ನೋಡುದಷ್ಟೇ, ಮತ್ತೆಂತ ಮಾಡ್ತಾ ಇಲ್ಲ. ಇವಳೊಬ್ಳು ಇಲ್ವಾ ಅಂತ ಕೇಳ್ತಾ ಇದ್ದಾಳೆ ಅಷ್ಟೇ. ಇವ್ರಿಗೆ ಇವತ್ತು ಸಿಗುದೇ ಇಲ್ಲ ಈ ತರ ಹುಡುಕಿದ್ರೆ. ದಿವ್ಯನಿಗೆ ಒಂದು ಸಿಕ್ತಾ ಅಂತ. ಮಾತ್ರ ಪ್ಲೇಸ್ ಮಾತ್ರ ಚೆನ್ನಾಗುಂಟು. ಫುಲ್ ಗ್ರೀನ್ ಆಗಿ. ಇವರು ಸುಮ್ಮನೆ ಗದ್ದೆಯಲ್ಲಿ ಆಟ ಆಡ್ತಿದ್ದಾರೆ. ಮತ್ತೆಂತ ನಿಮ್ದು? నీకు నర్తే నాడినకులా ఏ బే నికలే నాచిಕೆ ಅವಡು ಅಲ್ಲ, ಇಷ್ಟು ಇದು ಅರ್ಧದಲ್ಲಿ ಹುಡುಕಿದಷ್ಟೇ, ಈಚೆಲ್ಲ ಹೋಗಿಲ್ಲ. ಉಂಡಿಯ ನಾಡ್ಲಿ ಒಂದೇ ಅಲ್ಲೇ ಅಲ್ಲಿ ಅಲ್ಪ ನೆಡ್ಡೆ ಎತ್ತಂದು ನನಗೊಂದು ಸಿಕ್ತು. ಮಾಸ್ಟರ್ ಒಂದು ಸಹ ಸಿಗ್ಲಿಲ್ಲ ನೋಡಿ. ಕೈ ಹೆಜ್ಜೆ ತೋದಾಂಡು. ಎಸ್ ಒಬ್ಬನೇ ಹುಡುಕ್ತಾ ಇದ್ದಾನೆ, ಇವ್ರಿಗೆ ಯಾರಿಗೂ ಸಿಗುದಿಲ್ಲ ಅಂತ.
ಅತಿಯ ನಾಡ್ಲೇ ಸರಿ ನನ್ನ ಮಗನಿಗೆ ಮೀನು ಸಿಕ್ಕಿದಂತೆ. ಉಂಡು ಅವು ಕಪ್ಪೆದ ಕಿನ್ನಿಯ ಎಲ್ಲಿ ಅಪ್ಪನ ಅಂಗುಲ್ ಟಿಫಿನ್ ಬಾದ್ ಬತ್ತಂದಾರ ಅಂತ ಅವನು ಕಪ್ಪೆ ಮರಿಯೆಲ್ಲ ಹಿಡ್ಕೊಳ್ತಿದ್ದಾನೆ. ಐನ ಪಂಡಿನಿ ಐಟ್ ಉಂಡು. ಹಾ ಅದು ಆಗದ್ದೆಲ್ಲಿ ಉಂಟು, ಇವ್ರು ಹುಡುಕುದಿಲ್ಲ ಅಷ್ಟೇ. ಜಾಗ್ರತೆ ನನ್ನ ದಿವ್ಯಾ ಮಾತ್ರ ಈ ಸಲ ದಿವ್ಯಾನಿಗೆ ಒಂದು ಗಿನ್ನಿ ಇದು ರೆಕಾರ್ಡ್ ಕೊಡ್ಬೇಕು ಫಸ್ಟ್. ಕೊಡೆ ಬರ್ಚು ಬರ್ಸತ್ತನಪ್ಪ ಮೆಲ್ಲ ಬೋಲೆ ಮೆಲ್ಲ ಮೆಲ್ಲಪ್ಪ ಅಂದ್ ನಡುಟು ಪೋಚಿ ಚಂದೊಂದು ಅಜ್ಜಿ ಹೇಳ್ತಿದ್ದಾರೆ. ಅವ್ರು ಹುಡುಕದಿದ್ರು ಪರವಾಗಿಲ್ಲ. ಏರಿ ಎಟ್ಟಿ ನಾಡು ಎಟ್ಟಿ ಸಹ ಹುಡುಕ್ತಾ ಇದ್ದಾರೆ ಆಯ್ತಾ. ಇವ್ರು ಎಟ್ಟಿ ಹುಡುಕಿ ತರ್ತಾರೆ ಅಂತ ತರ್ತಾರೆ ಏನಪ್ಪ. ಆಂಟಿ ನನ್ನ ಅಪ್ಪನ ತಮ್ಮನ ಹೆಂಡತಿ ಚಿಕ್ಕಮ್ಮ. ಇವರು ನಾವು ಇಲ್ಲಿಗೆ ಬಂದದ್ದು. ಅವ್ರು ಬೈಯುದು ನಂಗೆ ನನ್ನ ವಿಡಿಯೋ ಮಾಡಬೇಡ ಅಂತ. ಚಿಕ್ಕಮ್ಮ ಇನ್ನೊಬ್ಬ ನಮ್ಮ ಜೊತೆ ಬಂದವನು ಇಲ್ಲಿದೆ ನೋಡಿ. ಇವನು ನಾನು ಮುಖ ತೋರಿಸುದಿಲ್ಲ ಅಂತೆ. ಆಗ ಮನೇಲಿ ತಂದು ಹಾಕಿದ್ದೀವಿ. ಇಷ್ಟು ಸಿಕ್ಕಿದೆ. ನೋಡಿ ತಂದು ಹಾಕಿದ್ದು ಎಲ್ಲ ಕೆಸರೆಲ್ಲ ಬಿಟ್ಟಿದೆ. ನಾನು ನೀರಲ್ಲಿ ಹಾಕಿಡಬೇಕು. ಇದು ನೀರನ್ನ ಹಾಕಿಟ್ಟಿವಲ್ಲ ಈಗ, ಇದನ್ನಿನ್ನು ಸಂಜೆ ಕ್ಲೀನ್ ಮಾಡಿ ಹೊಸ ನೀರು ಹಾಕಬೇಕು. ಆಗ ಈ ರೀತಿ ಎಲ್ಲ ಕೆಸರು ಬಿಡುತ್ತೆ. ಅದು ಹೊಟ್ಟೊಳಗಿದ್ದು ಏನು ಬಾಯೊಳಗಿರುತ್ತೆ ಅದೆಲ್ಲ ಕೆಸರನ್ನ ಬಿಡುತ್ತೆ. ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ನೋಡಿ ಇಷ್ಟಿಷ್ಟು ದೊಡ್ಡದು ಸಿಕ್ಕಿದೆ. ತುಂಬ ಇದೆ ನೋಡಿ. ಓಕೆ ಸ್ನೇಹಿತರೆ, ಇದಿಷ್ಟು ನರ್ತೆ ಹೆಕ್ಕುವಂಥ ಒಂದು ವ್ಲಾಗ್ ಆಗಿತ್ತು. ಸಣ್ಣದು ನಾವಿನ್ನು ಹೊರಡೋದು. ಅಂದ್ರೆ ನಾವು ಬೆಳಿಗ್ಗೆನೆ ಹೋಗ್ಬೇಕು ಅಂತ ಎನಿಸಿದ್ದು. ಇವರಿಂದಾಗಿ ಸ್ವಲ್ಪ ಲೇಟ್ ಆಗಿದೆ. ನಾವು ನರ್ತೆ ಹೆಕ್ಬೇಕಂತ ನಿಂತಿದ್ದು. ಈಗ ನರ್ತೆಯಲ್ಲಿ ಹೆಕ್ಕೆಲ್ಲ ಮುಗೀತು. ಇನ್ನು ತಗೊಂಡು ಸೀದಾ ಮಂಗಳೂರು ತಗೊಂಡು ಹೋಗೋದು. ನಾ ತಗೊಂಡು ಹೋಗೋದಲ್ಲ, ಮಂಗಳೂರು ತಗೊಂಡು ಹೋಗೋದಿಲ್ಲ, ಇಲ್ಲೇ ಬಿಟ್ಟುದು. ಇಲ್ಲೇ ಬಿಡೋದಂತೆ. ನಾವು ಲಾಸ್ಟ್ ಟೈಮ್ ತಿಂದಿದ್ದೀವಲ್ಲ, ಒಂದು ವೇಳೆ ತಗೊಂಡು ಹೋಗಿದ್ರೆ ಕೋಳಿ ಒಬ್ಬ ಹಿಡಿತು ಉಂಟು. ಒಂದು ವೇಳೆ ತಗೊಂಡು ಹೋಗಿದ್ರೆ ಅದನ್ನ ತೋರಿಸ್ತೀವಿ. ರೆಸಿಪಿ ಆಲ್ರೆಡಿ ನಾವು ಲಾಸ್ಟ್ ಕಳೆದ ಟೈಮಲ್ಲಿ ಹಾಕಿದ್ವಿ, ಸುಕ್ಕ ಮಾಡಿದ್ದು. ಬೇಕಾದ್ರೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ಐ ಬಟನ್ ಬರ್ತಾ ಉಂಟು, ಅದನ್ನು ನೀವು ವಿಡಿಯೋ ನೋಡ್ಕೊಳ್ಳಿ. ಓಕೆ ನಾವು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.